ಮಂಗಳೂರು ನಗರದ ಕೂಳೂರು ಹಳೆ ಸೇತುವೆಯಲ್ಲಿ ರಸ್ತೆ ದುರಸ್ತಿಯ ಕಾರಣ ವಾಹನ ಸಂಚಾರವನ್ನು ನಿರ್ಬಂಧಿಸಿ ಹೊಸ ಸೇತುವೆಯಲ್ಲಿ ದ್ವಿಮುಖ ವಾಹನ ಸಂಚಾರಕ್ಕೆ ಅವಕಾಶ ಕಲ್ಪಿಸಿದ ಪರಿಣಾಮವಾಗಿ ನಿರೀಕ್ಷೆಯಂತೆ ಸೇತುವೆಯ ಎರಡೂ ಬದಿ ಟ್ರಾಫಿಕ್ ಜಾಮ್ ಕಾಣಿಸಿಕೊಂಡಿದ್ದು ವಾಹನ ಸವಾರರು ಹೈರಾಣಾಗಿದ್ದಾರೆ. ಮಂಗಳೂರು ನಗರ ಭಾಗದಲ್ಲಿ ಕೂಳೂರು ಅಯ್ಯಪ್ಪ ಗುಡಿಯಿಂದ ಕೊಟ್ಟಾರ ಚೌಕಿ ತನಕ ಹಾಗೂ ಸೇತುವೆಯ ಉತ್ತರ ಭಾಗದಲ್ಲಿ ಕೆಐಒಸಿಎಲ್ ಜಂಕ್ಷನ್ನಿಂದ ಕುಳಾಯಿ ಹೊನ್ನಕಟ್ಟೆ ತನಕ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ವಾಹನಗಳ ಸಾಲು ಇದೆ. ಕೂಳೂರು ಹೊಸ ಸೇತುವೆಯಲ್ಲಿ ದ್ವಿಮುಖ ಸಂಚಾರಕ್ಕೆ ಅವಕಾಶ ಕಲ್ಪಿಸಿದ್ರಿಂದ ವಾಹನಗಳು ನಿಧಾನವಾಗಿ ಸಂಚರಿಸ್ತಾ ಇತ್ತು. ಇದರಿಂದ ವಾಹನ ಸವಾರರು ಮತ್ತು ಸಾರ್ವಜನಿಕ ಪ್ರಯಾಣಿಕರು ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ಹೈರಾಣಾಗಿದ್ದಾರೆ. ಸಂಚಾರ ದಟ್ಟಣೆ ಆಗುವುದನ್ನು ತಪ್ಪಿಸಲು ಪೊಲೀಸರು ಪರ್ಯಾಯ ಮಾರ್ಗವನ್ನು ಬಳಸುವಂತೆ ಸೂಚನೆ ನೀಡಿದ್ರು. ಅದಕ್ಕೆ ವಾಹನ ಚಾಲಕರು ಕಿವಿಗೊಡದ ಕಾರಣ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಉಡುಪಿ ಕಡೆಯಿಂದ ಬೆಂಗಳೂರು, ಮೈಸೂರು ಕಡೆಗೆ ಚಲಿಸುವ ಎಲ್ಲಾ ವಿಧದ ಲಘು ವಾಹನ ಹಾಗೂ ಲಾರಿಗಳಿಗೆ ಪಡುಬಿದ್ರಿ, ಕಾರ್ಕಳ, ಮೂಡುಬಿದ್ರೆ ಮಾರ್ಗವಾಗಿ ಸಂಚರಿಸಲು, ಮೂಲ್ಕಿ ಕಡೆಯಿಂದ ಮಂಗಳೂರು ನಗರ ಕಡೆಗೆ ಸಂಚರಿಸುವ ಎಲ್ಲ ಲಘು ವಾಹನಗಳಿಗೆ ಮೂಲ್ಕಿ ವಿಜಯ ಸನ್ನಿಧಿ ಬಳಿ ಎಡಕ್ಕೆ ತಿರುಗಿ ಕಿನ್ನಿಗೋಳಿ, ಕಟೀಲು, ಬಜಪೆ, ಮರವೂರು, ಕಾವೂರು ಮೂಲಕ ಸಂಚರಿಸಲು ಸೂಚನೆಯನ್ನು ನೀಡಲಾಗಿದೆ. ಹಾಗೆಯೇ ಮಂಗಳೂರು ನಗರ ಕೊಟ್ಟಾರ ಚೌಕಿ ಕಡೆಯಿಂದ ಉಡುಪಿ ಕಡೆಗೆ ಸಂಚರಿಸುವ ಎಲ್ಲಾ ಲಘು ವಾಹನಗಳು ಕಾವೂರು, ಮರವೂರು, ಬಜಪೆ, ಕಟೀಲು, ಕಿನ್ನಿಗೋಳಿ, ಮೂಲ್ಕಿ ಮೂಲಕ ಸಂಚರಿಸಲು, ಬೇಸಿ ರೋಡ್, ಬೆಂಗಳೂರು ಹಾಗೂ ಮೈಸೂರು ಕಡೆಯಿಂದ ಉಡುಪಿ ಕಡೆಗೆ ಸಂಚರಿಸುವ ಲಾರಿ ಹಾಗೂ ಲಘು ವಾಹನಗಳು ಬಿಕರ್ನಕಟ್ಟೆ, ಕುಲಶೇಖರ, ವಾಮಂಚೂರು, ಕೈಕಂಬ, ಬಜಪೆ, ಕಟೀಲು, ಕಿನ್ನಿಗೋಳಿ, ಮೂಲ್ಕಿ ಮೂಲಕ ಸಂಚರಿಸಲು ಹಾಗೂ ಎಂಸಿಎಫ್, ಒಎನ್ಜಿಸಿ, ಎಚ್ಪಿಸಿಎಲ್, ಬಿಪಿಸಿಎಲ್, ಐಒಸಿಎಲ್, ಟೋಟಲ್ ಗ್ಯಾಸ್, ಬಿಎಎಸ್ಎಫ್ ಇತ್ಯಾದಿ ಕಂಪನಿಗಳಿಗೆ ಬರುವ ಹಾಗೂ ಕಂಪನಿಯಿಂದ ಹೊರಡುವ ಎಲ್ಲಾ ರೀತಿಯ ಗ್ಯಾಸ್ ಟ್ಯಾಂಕರ್, ಡೀಸೆಲ್, ಪೆಟ್ರೋಲ್ ಟ್ಯಾಂಕರ್ ಹಾಗೂ ಇತರ ಘನ ವಾಹನಗಳು ಕೂಳೂರು ಹೊಸ ಸೇತುವೆಯಲ್ಲಿ ಸಂಚಾರ ದಟ್ಟಣೆಯ ಸಮಯವನ್ನು ಹೊರತುಪಡಿಸಿ ಉಳಿದ ಸಮಯದಲ್ಲಿ ಸಂಚರಿಸಲು ಸೂಚನೆ ನೀಡಲಾಗಿದೆ. ಆದರೆ ಈ ಸೂಚನೆ ಪಾಲನೆ ಆಗ್ತಾ ಇಲ್ಲ. ಹಾಗಾಗಿ ಸಂಚಾರ ದಟ್ಟಣೆ ಆಗಿದೆ. ಇದನ್ಮಧ್ಯೆ ಹಳೆ ಸೇತುವೆ ಮೇಲಿನ ಕೆಟ್ಟು ಹೋಗಿರುವಂತಹ ರಸ್ತೆಯನ್ನ ಇಂಟರ್ಲಾಕ್ ಅಳವಡಿಸಿ ದುರಸ್ತಿ ಮಾಡಲಾಗ್ತಾ ಇದೆ. ಮಳೆಗಾಲವಾದ್ರಿಂದ ಡಾಂಬರ್ ಹಾಕಿ ರಸ್ತೆಯನ್ನ ದುರಸ್ತಿ ಮಾಡುವಂತಿಲ್ಲ. ಹೆಚ್ಚು ದಿನಗಳ ಕಾಲ ಸೇತುವೆಯನ್ನ ಬಂದ್ ಮಾಡಿ ವಾಹನ ಸಂಚಾರ ನಿರ್ಬಂಧಿಸಲು ಸಾಧ್ಯ ಇಲ್ಲದ ಕಾರಣ ಸಿಮೆಂಟ್, ಕಾಂಕ್ರೀಟ್ ಕೂಡ ಹಾಕುವಂತಿಲ್ಲ. ಹಾಗಾಗಿ ಇಂಟರ್ಲಾಕ್ ಕಾಮಗಾರಿ ನಡೀತಾ ಇದೆ. ಇನ್ನು ಪೊಲೀಸರು ಸೂಚಿಸಿರುವಂತಹ ಪರ್ಯಾಯ ಮಾರ್ಗವನ್ನ ವಾಹನ ಚಾಲಕರು ಬಳಸಿಕೊಂಡ್ರೆ ಮತ್ತು ಪೊಲೀಸರು ಕೂಡ ಸಂಬಂಧಪಟ್ಟ ಜಂಕ್ಷನ್ಗಳಲ್ಲಿ ನಿಂತು ಈ ಬಗ್ಗೆ ಚಾಲಕರಿಗೆ ಸೂಚನೆ ಕೊಡುವಂತಾದ್ರೆ ಟ್ರಾಫಿಕ್ ಜಾಮ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬಹುದು.